ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಕ್ಷೇತ್ರದಲ್ಲಿ ದೇವರ ಸವಾರಿ ಬಲಿ ಉತ್ಸವ ಹಾಗೂ ದೀಪೋತ್ಸವವು ರಾಜರಾಜೇಶ್ವರಿ ಸಿದ್ಧಿವಿನಾಯಕ ಕ್ಷೇತ್ರದಲ್ಲಿ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ನಾಲ್ಕು ದಿನಗಳ ಕಾಲ ಕ್ಷೇತ್ರದ 4 ಭಾಗಗಳಲ್ಲಿ ದೇವರ ಸವಾರಿ ಬಲಿ ನಡೆಯಿತು. ಕ್ಷೇತ್ರದಲ್ಲಿ ತಂತ್ರಿ ಸುಬ್ರಹ್ಮಣ್ಯ ಬಾಶ್ರಿತಾಯ ಮತ್ತು ವಿಜಯ ನಾವುಡ ನೇತೃತ್ವದಲ್ಲಿ ಸ್ವಸ್ತಿ ಪುಣ್ಯಾಹ ವಾಚನ, ಗಣಯಾಗ, ಯಾತ್ರಾ ಹೋಮ, ಕಲಶಾರಾಧನೆ, ಕಲಶಾಭಿಷೇಕ, ಮಹಾಪೂಜೆ, ದೀಪಾರಾಧನೆ ಮುಂತಾದ ವಿಶೇಷ ಪೂಜೆಗಳು ನೆರವೇರಿದವು. ಭಕ್ತಾದಿಗಳು ಈ ದೇವರ ಕೃಪೆಗೆ ಪಾತ್ರರಾಗಿ ದೇವರ ಪ್ರಸಾದವನ್ನು ಸ್ವೀಕರಿಸಿದರು. ಶ್ರೀ ರಾಜರಾಜೇಶ್ವರಿ ಸಿದ್ಧಿವಿನಾಯಕ ದೇವಸ್ಥಾನದ ಕ್ಷೇತ್ರದ ಗೌರವಾಧ್ಯಕ್ಷರಾದ ರಾಮಕೃಷ್ಣ ಕಯ್ಯಂಗಳ, ಅಧ್ಯಕ್ಷರಾದ ವಾಸುಪೂಜಾರಿ, ಉಪಾಧ್ಯಕ್ಷ ಈಶ್ವರ ಬಡಾಚೆ, ಪ್ರಧಾನ ಕಾರ್ಯದರ್ಶಿ ಪುಷ್ಪರಾಜ್ ಸನಿಲ್, ಕಾರ್ಯದರ್ಶಿ ಸುರೇಶ್ ಮುಂಡೋಳಿ, ಕೋಶಾಧಿಕಾರಿ ಜಗನ್ನಾಥ್ ಸಾಲ್ಯಾನ್, ಸಂಘಟನಾ ಕಾರ್ಯದರ್ಶಿ ಜಿಕೆ ರೈ, ಸದಸ್ಯರಾದ ಪವಿತ್ರ ಕುಮಾರ್ ಗಟ್ಟಿ, ಚಂದ್ರಹಾಸ್ ಕೊಠಾರಿ, ಮಾಧವ ಬಂಗೇರ, ಪ್ರೇಮದಾಸ್ ಕೂತಾರ್, ಸುಧಾಕರ್ ಅಮೀನ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬೆಳಗ್ಗೆ ಘನ ಹೋಮ ಆಗಿ ನಿರಂತರ 5 ದಿವಸನೂ ಹೋಮ ಆಗ್ತಾ ಇದೆ. ಶುಕ್ರವಾರ ದೀಪೋತ್ಸವ ದಿವಸ ವಿಶೇಷವಾಗಿ ಹೋಮ ಆಗಿ ನವಕ ಕಲಶಾಭಿಷೇಕ ಆಗಿ ಮಧ್ಯಾಹ್ನ ಮಹಾಪೂಜೆ ಇದೆ. ಸಂಜೆ ದೇವರ ಬಲಿ ಪೂಜೆ ಇದೆ. ಬಲಿ ಪೂಜೆಯಾಗಿ ಬಟ್ಟಲು ಕಾಣಿಕೆಗೆ ಅನ್ನಪ್ರಸಾದ ಇದೆ. ನಿರಂತರ 5 ದಿನವೂ ಅನ್ನಪ್ರಸಾದವನ್ನು ಇಲ್ಲಿ ಕೊಡ್ತಾ ಇದ್ದೇವೆ. ನಿರಂತರ ಪ್ರತಿ ಶುಕ್ರವಾರವೂ ಸುಮಾರು 600ರಿಂದ 1000 ತನಕ ಭಕ್ತಾದಿಗಳು ಬರ್ತಾರೆ. ಪ್ರತಿ ಶುಕ್ರವಾರ ಭಕ್ತಾದಿಗಳ ಒಂದು ಕೊಡುಗೆಯಿಂದ ನಾವು ಅನ್ನ ಸಂತರ್ಪಣೆಯನ್ನು ಮಾಡ್ತಾ ಇದ್ದೇವೆ. ಇಲ್ಲಿ ಪೇಟ ಸವರಿ ಅಲ್ಲದೆ ವಾರ್ಷಿಕ ಉತ್ಸವವನ್ನು ನಾವು ಫೆಬ್ರವರಿಯಲ್ಲಿ ಮಾಡ್ತಾ ಇದ್ದೇವೆ. ಹಾಗೆ ನವರಾತ್ರಿ ಉತ್ಸವವನ್ನು ಮಾಡ್ತಾ ಇದ್ದೇವೆ. ಜನವರಿ ತಿಂಗಳ ಧನುಪೂಜೆ, 1 ತಿಂಗಳ ಧನುಪೂಜೆಯನ್ನು ಮಾಡ್ತಾ ಇದ್ದೇವೆ. ಹಾಗೆ ಸಾರ್ವಜನಿಕವಾಗಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ನಾವು ಸಾರ್ವಜನಿಕ ಗಣೇಶೋತ್ಸವವನ್ನು ಮಾಡ್ತಾ ಇದ್ದೇವೆ. ಆರಿಫ್ ಕಲ್ಕಟ, ವಿ4 ನ್ಯೂಸ್ 24/7 ಉಳ್ಳಾಲ.